ಯೋಜನೆಗಳನ್ನು ರೂಪಿಸಿಕೊಟ್ಟು ಈ ಒಂದು ಅನುದಾನವನ್ನು ನೀಡಿ ಈ ರಸ್ತೆಯನ್ನು ಉದ್ಘಾಟಿಸಿದಂಥ ಶ್ರೀಮಾನ್ಯ ಯು ಟಿ ಖಾದರ್ ಅವರಿಗೆ ಈ ಊರಿನ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮೆಲ್ಲರ ಆತ್ಮೀಯ ಈ ಒಂದು ಊರಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಮತಾ ಡಿ ಎಸ್ ಕಟ್ಟಿ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಆಗಮಿಸಿದಂತಹ ನಮ್ಮೆಲ್ಲರ ಹಿತೈಷಿಯು ನಮ್ಮೆಲ್ಲ ಸಲಹೆ ಸೂಚನೆ ಇರತಕ್ಕಂಥ ಶ್ರೀಮಾನ್ಯ ಚಂದ್ರಾಸ್ ಕರ್ಕೇರ ಅಧ್ಯಕ್ಷರು ತಾಲೂಕು ಪಂಚಾಯತ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಬ್ಲಾಕ್ನ ಉಪಾಧ್ಯಕ್ಷರಾದಂಥ ಅಬ್ದುಲ್ ನಾಶೀರ್, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದಂತಹ ಜಲೀಲ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ರಹಮಾನ್, ಅದೇ ಅಬ್ದುಲ್ ಖಾದರ್ ಅವರು ಕೂಡ ಅದೇ ರೀತಿ ಸೇರಿರ್ತಕ್ಕಂಥ ಬಾಳೆಪುರ ಗ್ರಾಮ ಪಂಚಾಯತ್ ಇದರ ಸದಸ್ಯರಾದ ಬಶೀರ್, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಲಾಖೆ ಇಂಜಿನಿಯರ್ ಅದೇ ರೀತಿ ಇವತ್ತಿನ ಈ ಒಂದು ಉತ್ತಮ ರೀತಿಯ ರಸ್ತೆಯ ಒಂದು ಸಂಪರ್ಕವನ್ನು ಒದಗಿಸಿಕೊಟ್ಟಂಥ ಇಲಾಖೆಯ ಇಂಜಿನಿಯರ್, ಅದೇ ರೀತಿ ನಮ್ಮ ಮಸ್ಜಿದಿನ ಭಾರತೀಯ ಬಸ್ ರೈತರು, ಮಸ್ಜಿದಿನ ಸಲಹೆಗಾರರು, ಅದೇ ರೀತಿ ಕಾರ್ಯದರ್ಶಿ ಇಸ್ಮಾಯಿಲ್ ಹಾಜಿ, ಅದೇ ರೀತಿ ಮಾಜಿ ಸದಸ್ಯರು ಅಂದುಗುಣಿ ಅವರನ್ನು ಕೂಡ ಸೇರಿರತಕ್ಕಂಥ ಎಲ್ಲರನ್ನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಖಂಡಿತವಾಗಿ ಒಂದು ಸಂದರ್ಭದಲ್ಲಿ ಒಂದು ಇದೊಂದು ರಸ್ತೆಯ ಶಂಕುಸ್ಥಾಪನೆ ಅಂತ ಪ್ರೀತಿಪೂರ್ವವಾಗಿ ನೆರವೇರಿಸಬೇಕಾಗಿ ಮಾನ್ಯ ಮಾಜಿ ಸಚಿವರಾದಂಥ ಯು ಟಿ ಖಾದರಲ್ಲಿ ಪ್ರೀತಿಪೂರ್ವವಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶಂಕುಸ್ಥಾಪನೆ ಶ್ರೀಮಾನ್ಯ ಚಂದ್ರಾಸ್ ಕರ್ಕೇರ ಅಧ್ಯಕ್ಷರು ತಾಲೂಕು ಪಂಚಾಯತ್ ಅವರು ನೆರವೇರಿಸಿಕೊಡ್ಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಮುಡಿಪು ಜಂಕ್ಷನ್ನಿಂದ ಕಡುವೆಯಾಗಿ ಮುದುಗರಕಟ್ಟೆಯಾಗಿ ಇವತ್ತು ನಮ್ಮ ಕೇರಳದ ಗಡುಗೆ ಸಂಪರ್ಕಿಸುವಂಥ ಈ ಒಂದು ಪ್ರಮುಖವಾದ ರಸ್ತೆ ಮೊದಲು ಈ ಕ್ಷೇತ್ರನ ಹಿಂದೆ ನನ್ನ ಕ್ಷೇತ್ರ ವ್ಯಾಪ್ತಿಗೆ ಇರಲಿಲ್ಲ. ಅಂದು ನಾನು ಈ ಕ್ಷೇತ್ರ ಪ್ರತಿನಿಧಿಗೆ ಬಂದಾಗ ಇದು ಬರೀ ಒಂದು ಸಿಂಗಲ್ ರಸ್ತೆ ಆಗಿತ್ತು. ಮತ್ತು ಇಲ್ಲಿ ಸ್ವಲ್ಪ ಕೆಳಗೆ ಬಂದಾಗ ಮುದುಗಟ್ಟಿನಲ್ಲಿ ಬ್ರಿಡ್ಜ್ ಅರ್ಧ ಕಟ್ಟಾಗಿ, ಓಲ್ಡ್ ಬ್ರಿಡ್ಜ್ ಕಟ್ಟಾಗಿ ಅದು ರಸ್ತೆ ಬಂದಾಗಿ ಬಹುಶಃ ವಾಹನ ಕೂಡ ಸಂಚರಿಸ್ತಾ ಇರಲಿಲ್ಲ ನಮ್ಮ ಅಂದುಚಂದ ಮನೆ ಮುಂದೆ. ಮತ್ತು ಆ ಟರ್ನಿಂಗ್ನಲ್ಲಿ ಬಹುಶಃ ದೊಡ್ಡ ಹಲ್ಲ ಬಿದ್ದು ಬಹುಶಃ ಅಲ್ಲಿ ಕೂಡ ಯಾರಿಗೂ ಕೂಡ ಹೋಗುವಂಥ ಪರಿಸ್ಥಿತಿ ಇಲ್ಲ ಇದರ ಮಸೀದಿ ಸ್ವಲ್ಪ ಕೆಳಗಡೆ. ತದನಂತರ ನಾವು ಮುದುಗರಕಟ್ಟೆ ಕೆಳಗೆ ನಮ್ಮ ಗಡು ಬಂದಾಗ ಸಣ್ಣೊಂದು ಮೋರಿತ್ತು, ಅಲ್ಲಿ ಕೂಡ ನೀರು ಇಷ್ಟಿಟ್ಟು ನಿಂತುಕೊಂಡು ಜನರಿಗೆ ವಾಹನಗಳಿಗೆ ಸಂಚರಿಸಿದ ಪರಿಸ್ಥಿತಿ. ಅವತ್ತು ಬಹುಶಃ ಸಂಪೂರ್ಣವಾದ ಅಗಲೀಕರಣ ಮತ್ತು ರೀಡಾಮರೀಕರಣ ಮತ್ತು ಇಲ್ಲಿ ಅದು ಒಂದು ಹೊಸ ಸೇತುವೆ ಮತ್ತು ಅಲ್ಲಿ ಕೆಳಗೆ ಒಂದು ಗಡುವಲ್ಲಿ ಒಂದು ಹೊಸ ಸೇತುವೆ ಕಟ್ಟುವ ಮೂಲಕ ಇವತ್ತು ಈ ಒಂದು ರಸ್ತೆಯನ್ನು ಅವತ್ತು ನಾವು ನಿರ್ಮಾಣ ಮಾಡಿದ್ದು. ಇದೀಗ ನಾವು ಇವತ್ತು ಡಾಮರೀಕರಣಗೊಳಿಸ್ತಾ ಇದ್ದೇವೆ. ಒಂದು ಹಂತದ ಕೆಲಸ ಇವತ್ತು ಮುಗಿದಿದೆ, ಎರಡನೇ ಹಂತದ ಕೆಲಸ ಇಲ್ಲಿಂದ ಮತ್ತೆ ಇವತ್ತು ಪ್ರಾರಂಭ ಆಗ್ತದೆ. ಅದರ ಜೊತೆಯಲ್ಲಿ ಒಂದು ಹಂತದ ಕೆಲಸವನ್ನು ನಾವು ನಮ್ಮ ದೇಲಘಟ್ಟಿಂದ ನೇರವಾಗಿ ಮುಡಿಪಿನ ಜಂಕ್ಷನ್ವರೆಗೆ ಬಂದಿದೆ. ಎರಡನೇ ಹಂತದ ಕೆಲಸ ಕೂಡ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗಲಿಕ್ಕೆ ಇವತ್ತು ಇದೆ. ಒಟ್ಟಾರೆಯಾಗಿ ಈ ಪ್ರದೇಶದ ಎಲ್ಲ ರಸ್ತೆಗಳು ಕೂಡ ನಾವು ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಅದಲ್ಲದೆ ಈ ಒಂದು ಮಾಲಾಜಿ ರಸ್ತೆ ಸಂಪರ್ಕ ರಸ್ತೆ ಮುಂಚೆ ಇರಲಿಲ್ಲ. ನಾನೇ ಶಾಸಕನಾಗಿ ಬಂದು ಬಾಲೆಪುಣಿ ಶಾಲೆಗೆ ಹೋಗುವವರಿಗೆ ಬಾಲೆಪುಣಿ ಪೇಟೆ, ಯಾಕೆ ಇದು ಗ್ರಾಮ ಪಂಚಾಯತ್ ಬಾಲೆಪುಣಿ, ಅದು ಹೋಗಬೇಕಾದ್ರೆ 5 ಕಿಲೋಮೀಟರ್ ಸುತ್ತಿ ಹೋಗಬೇಕಿತ್ತು. ಇದು ಭಾಳ ಹತ್ತಿರ ಆಗಬೇಕೆ ಮತ್ತು ಗ್ರಾಮ ಪಂಚಾಯತ್ ಹೋಗುವವರಿಗೆ, ಬಾಲೆಪುಣಿ ಪೇಟೆಗೆ, ಹೆಚ್ಚುಗಲ್ ಪೇಟೆಗೆ ಹೋಗುವವರಿಗೆ ಮತ್ತು ನಮ್ಮ ಶಾಲೆಗೆ ಹೋಗುವವರಿಗೆ ಮತ್ತು ನಾರ್ಯ ಪ್ರದೇಶ ಸಂಪರ್ಕ ಹತ್ತಿರ ಆಗಬೇಕಂತೇಳಿ ಅವತ್ತು ನಾವು ಇದನ್ನು ಅನುಬಿನ್ನಿಗಾರೆ ಮಾಡಿ ಒಂದು ಹೊಸ ಸಂಪರ್ಕ ಅವತ್ತು ನಾವು ನಿರ್ಮಾಣ ಮಾಡಿದ್ದೆವು. ಇದೀಗ ಸ್ವಲ್ಪ ಹದಗೆಟ್ಟಿದೆ, ಅದನ್ನು ಮತ್ತೆ ಈ ಸಲ ರಿಪೇರಿ ಮಾಡಿಸಲಾಗುವುದು. ಅದೇ ಸುತ್ತಮುತ್ತಲಿನ ಭಾಳಷ್ಟು ರಸ್ತೆಗಳು ಕೂಡ ಇವತ್ತು ನಾವು ಅಭಿವೃದ್ಧಿ ಪಡಿಸ್ತೇವೆ. ಅದ್ರ ಜೊತೆಗೆ ಕುಡಿಯುವ ನೀರಿಗೆ ಸಂಬಂಧ ಯೋಜನೆ ಇವತ್ತು ರೂಪಿಸಲಾಗಿದೆ. ಅದರ ಜೊತೆ ಈ ನಮ್ಮ ಶಾಲೆಗೆ ಸಂಬಂಧಪಟ್ಟ ಶಾಲಾ ಸಮಿತಿ ಅಧ್ಯಕ್ಷರು ಭಾಳ ಆಸಕ್ತಿಯಿಂದ ಕಾಳಜಿ ವಹಿಸಿದ್ದಾರೆ. ನಮಸ್ಕಾರ. ಅದಕ್ಕೆ ನಾವು ಗ್ರಾಮ ವಿಕಾಸನ 5 ಲಕ್ಷ ಇಟ್ಟಿದ್ದಾರೆ ಮತ್ತು 12 ಲಕ್ಷ ನಾನು ಶಾಸಕಾಭಿನಂದನೆ ಕೂಡ 10 ಲಕ್ಷ ರೂಪಾಯಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಆದಷ್ಟು ಬೇಗ ಪ್ರಾರಂಭ ಮಾಡ್ತೇವೆ. ಇಲ್ಲಿ ಒಂದು ಫುಟ್ ಬ್ರಿಡ್ಜ್ ಅನ್ನು ಕೂಡ ಇವತ್ತು ಚಕ್ರಗೋಡಿ ಪ್ರದೇಶದಲ್ಲಿ ಒಂದು ಫುಟ್ ಬ್ರಿಡ್ಜ್ ಕೂಡ ಇವತ್ತು ನಾವು ಪ್ರಾರಂಭ ಮಾಡ್ತೇವೆ. പക്ഷേ ಈ ಪ್ರದೇಶಕ್ಕೆ ಒಂದು ಸರ್ಕಾರಿ ಬಸ್ ಆಗಬೇಕಂತ ಯೋಜನೆ ಸಲ್ಲಿಸಿದ್ದು ಸರ್ವೆ ಇವತ್ತು ನಡೀತಾ ಇದೆ. ಮುಂದಿನ ಬಸ್ನ ಯೋಜನೆ ಕೂಡ ನಾವು ಜಾರಿಗೆ ತರ್ತೇವೆ ಅಂತ ಹೇಳಿಕೊಂಡು ನಾನು ವಿಶೇಷ ಅಭಿನಂದನೆ ನಾನು ಸರ್ವೆ ಸಲ್ಲಿಸ್ತೇನೆ.